15ನಲ್ಲಿ ನಾವು ಡಿಸ್ಕ್ಲೋಸರ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೇವೆ. ಏನು ಡಿಸ್ಕ್ಲೋಸರ್ ಅಂದರೆ ಈವೆಂಟ್ಸ್ ಅಕ್ಯೂರಿಂಗ್ ಆಫ್ಟರ್ ದಿ ಬ್ಯಾಲೆನ್ಸ್ ಶೀಟ್ ಡೇಟ್. ನಮ್ಮಲ್ಲಿ ಬ್ಯಾಲೆನ್ಸ್ ಶೀಟ್ ಡೇಟ್ ಆದಮೇಲೆ ಏನು ನಾವು ಅಡ್ಜಸ್ಟ್ಮೆಂಟ್ಸ್ ಇರುತ್ತೆ ಲಯಬಿಲಿಟೀಸಿಗೂ ಮತ್ತು ಅಸೆಟ್ಸಿಗೂ ಅನ್ನೋದನ್ನು ನೋಡ್ಕೊತ ಹೋಗ್ತೇವೆ. ಸಾಮಾನ್ಯವಾಗಿ ಕೆಲವೊಂದು ಬ್ಯಾಲೆನ್ಸ್ ಶೀಟ್ ಆದಮೇಲೆ ಕೆಲವೊಂದು ಅಡ್ಜಸ್ಟ್ಮೆಂಟ್ಸ್ಗಳು ಯಾವಾಗಲೂ ಇದ್ದೇ ಇರ್ತವೆ. ಏನಾದರೂ ಕಣ್ಣು ತಪ್ಪಿನಿಂದ ಕೈ ತಪ್ಪಿನಿಂದ ಕೆಲವೊಂದು ಎಂಟ್ರಿಗಳು ಆಗದೇ ಇರುತ್ತೆ. ಹಾಗಾಗಿ ಅದನ್ನು ಬ್ಯಾಲೆನ್ಸ್ ಶೀಟ್ ಆದಮೇಲೆ ಅಡ್ಜಸ್ಟ್ಮೆಂಟ್ಗಳಿಗೆ ತೋರಿಸ್ಬೇಕಾಗುತ್ತೆ. ಅಂಥ ಅಡ್ಜಸ್ಟ್ಮೆಂಟ್ಗಳು ಅದು ನೀಡ್ಸಿದೆಯೋ ಅಥವಾ ಇಲ್ಲೋ ಅಂತ ಚೆಕ್ ಮಾಡಬೇಕು. ಅದು ಅಕೌಂಟ್ಸ್ಗೆ ಭಾಳ ಯಾವ ಥರ ಪರಿಣಾಮ ಬೀರುತ್ತೆ ಮತ್ತು ಎಲ್ಲಿ ಅದು ಎಂಟ್ರಿ ಕೊಡುತ್ತೆ ಅನ್ನೋದನ್ನು ನಾವು ನೋಡ್ಕೊಳ್ತೇವೆ. ನೀಡ್ಸಿದ್ದರೆ ಅದನ್ನು ನಾವು ಏನು ಮಾಡ್ತೇವೆ, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ಗಳನ್ನು ನಾವು ಎಂಟ್ರಿ ಮಾಡ್ಕೊತಾ ಹೋಗ್ತೇವೆ. ಅಥವಾ ಡಿಸ್ಕ್ಲೋಸರ್ ಆಫ್ ಅಕೌಂಟಿಂಗ್ ಪಾಲಿಸೀಸ್, ಈ ಪಾಲಿಸಿಗಳನ್ನು ನಾವು ಯಾವ ಥರ ಪರಿಪಾಲನೆ ಮಾಡ್ತೇವೆ, ಅದನ್ನು ನಾವು ಮತ್ತೆ ಯಾವ ಥರ ಅಳವಡಿಸ್ಕೊಳ್ತೇವೆ ಅನ್ನೋದು ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಲ್ಲಿ ಭಾಳ ಮುಖ್ಯವಾಗುತ್ತೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಬ್ಯಾಲೆನ್ಸ್ ಶೀಟ್ ಅನ್ನು ಪರಿಪೂರ್ಣಗೊಳಿಸೋದು, ಅಸೆಟ್ಸಿಗೂ ಮತ್ತು ಲಯಬಿಲಿಟೀಸಿಗೂ ಟ್ಯಾಲಿ ಆಗಬೇಕು. ಆ ಟ್ಯಾಲಿ ಆದಮೇಲೆ ನಮ್ಮಲ್ಲಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸ್ಗಳನ್ನ ಯಾವ ಥರ ಎಂಟ್ರಿ ಮಾಡಬೇಕು ಅನ್ನೋದನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಹೇಳುತ್ತೆ. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಬದಲಾವಣೆಗೊಳ್ಳುತ್ತಿರುವ ಜಗತ್ತಿನಲ್ಲಿ ಬದಲಾವಣೆಗೊಳ್ಳುತ್ತಿರುವ ಅಕೌಂಟ್ಸ್ ಕಾನ್ಸೆಪ್ಟ್ಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಕಂಪನಿಯನ್ನು ಲಾಭದಾಯಕವಾಗಿ ಅಳವಡಿಸ್ಕೊಳ್ಳೋದನ್ನು ನಾವು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸಲ್ಲಿ ಕಾಣ್ತೇವೆ. ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಪ್ರತಿಯೊಂದು, ಅದರಲ್ಲೂ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕಾನ್ಸೆಪ್ಟ್ಗಳು ಇರೋದರಿಂದ ಎಲ್ಲದನ್ನು ನಾವು ಸೆಷನಲ್ಲಿ ಚರ್ಚೆ ಮಾಡ್ತೀವಿ.